ಉಪ್ಪಳದ ಕೊಂಡೆವೂರು ಆಶ್ರಮದಲ್ಲಿ 132 ಅಪರೂಪದ ಕಾಸರಗೋಡು ಕುಳ್ಳನ್ ಹಸುಗಳ ಸಂರಕ್ಷಣೆ. ಕಾಸರಗೋಡು ಜಿಲ್ಲೆಯ ಕೊಂಡೆವೂರು ನಿತ್ಯಾನಂದ ಮಠ ಆಶ್ರಮ ಕೇವಲ ಆಧ್ಯಾತ್ಮಿಕ ಕೇಂದ್ರವಷ್ಟೇ ಅಲ್ಲ, ಅಪರೂಪದ ನಾಡು ಜಾತಿ ಪಶು ಸಂರಕ್ಷಣೆ ಹಾಗೂ ಪ್ರಕೃತಿ ಸ್ನೇಹಿ ಜೀವನ ಶೈಲಿಗೆ ಮಾದರಿಯಾಗಿಯೂ ಗಮನ ಸೆಳೆಯುತ್ತಿದೆ. ವಂಶನಾಶದ ಅಂಚಿನಲ್ಲಿದ್ದ ಅಪರೂಪದ ಕಾಸರಗೋಡು ಕುಳ್ಳನ್ ಹಸು ಜಾತಿಯ 132 ಹಸುಗಳನ್ನು ಆಶ್ರಮದಲ್ಲಿ ಸಂರಕ್ಷಿಸಿ ಪೋಷಿಸಲಾಗುತ್ತಿದೆ. ಒಮ್ಮೆ ಕಾಸರಗೋಡು ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತಿದ್ದ ಈ ನಾಡು ಜಾತಿ ಹಸುಗಳು ಜೀವನ ಶೈಲಿಯ ಬದಲಾವಣೆ, ಅರಣ್ಯಗಳ ನಾಶ ಹಾಗೂ ಸಂಕರ ಜಾತಿಯ ಹಸುಗಳ ಪ್ರಭಾವದಿಂದ ನಿಧಾನವಾಗಿ ನಾಶದ ಅಂಚಿಗೆ ತಲುಪಿದ್ದವು. ಹೆಚ್ಚಿನ ಹಾಲು ನೀಡುವ ಸಂಕರ ಜಾತಿ ಹಸುಗಳತ್ತ ರೈತರು ತಿರುಗಿದ ಪರಿಣಾಮ ಕಡಿಮೆ ಹಾಲು ನೀಡುವ ಕಾಸರಗೋಡು ಕುಳ್ಳನ್ ಹಸುಗಳ ಸಾಕಣೆ ಕುಂಠಿತಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯ ಪಶುಸಂಗೋಪನಾ ಇಲಾಖೆ ಸಂರಕ್ಷಣೆ ಯೋಜನೆ ಆರಂಭಿಸುವುದಕ್ಕೂ ಮುನ್ನವೇ ಕೊಂಡೆವೂರು ಆಶ್ರಮ ಈ ಅಪರೂಪದ ಜಾತಿಯ ಸಂರಕ್ಷಣೆ ಹೊಣೆ ಹೊತ್ತಿತ್ತು. ಇದೇ ವೇಳೆ ಬೇಳ ಕುಮಾರಮಂಗಲಂ ಸಮೀಪ ಪಶುಸಂಗೋಪನಾ ಇಲಾಖೆಯ ಕೇಂದ್ರದಲ್ಲಿಯೂ ಈ ಜಾತಿಯ ಹಸುಗಳನ್ನು ಸಾಕಲಾಗುತ್ತಿದ್ದು, ಅಲ್ಲಿ ಪ್ರಸ್ತುತ 173 ಹಸುಗಳಿವೆ. ಹರಿಯಾಣದ ಕರ್ನಾಲಿನ ರಾಷ್ಟ್ರೀಯ ಪ್ರಾಣಿಜನ್ಯ ಸಂಪನ್ಮೂಲ ಸಂಸ್ಥೆ ದೇಶದ 34 ನಾಡು ಜಾತಿಯ ಹಸುಗಳನ್ನು ಅಧಿಕೃತವಾಗಿ ಗುರುತಿಸಿದ್ದು, ಕೇರಳದಿಂದ ವೆಚ್ಚೂರು ಹಸು ಮತ್ತು ಕಾಸರಗೋಡು ಕುಳ್ಳನ್ ಜಾತಿ ಈ ಪಟ್ಟಿಗೆ ಸೇರಿವೆ. ಸಣ್ಣ ದೇಹಾಕೃತಿ, ಕಡಿಮೆ ಆಹಾರದಲ್ಲೇ ಬದುಕುವ ಸಾಮರ್ಥ್ಯ ಮತ್ತು ಸುಲಭ ಸಾಕಣೆ ಈ ಜಾತಿಯ ವಿಶೇಷತೆಗಳಾಗಿವೆ. ಹಾಲಿನ ಉತ್ಪಾದನೆ ಕಡಿಮೆ ಇದ್ದರೂ ಔಷಧೀಯ ಗುಣಗಳಿಂದ ಕೂಡಿದ ಹಾಲು ಎಂಬ ಖ್ಯಾತಿ ಈ ಜಾತಿಗಿದೆ. ವಿಶೇಷವಾಗಿ ಕಪಿಲ ವಿಭಾಗದ ಹಸುಗಳ ಹಾಲಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಲ್ಯಾಕ್ಟೋಫೆರಿಯನ್ ಪ್ರೋಟೀನ್ ಅಂಶ ಹೆಚ್ಚು ಇದೆ ಎಂದು ತಿಳಿದು ಬಂದಿದೆ. ಹಾಲಿನ ಜೊತೆಗೆ ಗೋಮಯ ಮತ್ತು ಗೋಮೂತ್ರಕ್ಕೂ ಉತ್ತಮ ಬೇಡಿಕೆ ಇದೆ. ಆಶ್ರಮದಲ್ಲಿ ವಾಣಿಜ್ಯ ಮಾರಾಟ ನಡೆಯುತ್ತಿದ್ದರೂ ಹಾಲಿನಿಂದ ತುಪ್ಪ ಮತ್ತು ವಿವಿಧ ಔಷಧೀಯ ಉತ್ಪನ್ನಗಳನ್ನು ತಯಾರಿಸಲಾಗುತ್ತಿದೆ. 20 ಎಕರೆ ವಿಸ್ತೀರ್ಣದಲ್ಲಿರುವ ಆಶ್ರಮದಲ್ಲಿ 100ಕ್ಕೂ ಹೆಚ್ಚು ಔಷಧೀಯ ಸಸ್ಯಗಳ ತೋಟ, ಜೈವಿಕ ಕೃಷಿ ಹಾಗೂ ಪಶುಗಳಿಗೆ ಹಸಿರು ಮೇವು ಬೆಳೆಸುವ ವ್ಯವಸ್ಥೆಯೂ ಇದೆ. ಬೆಂಡೆಕಾಯಿ, ಬೇಳೆ, ಬಸಳೆ ಸೇರಿದಂತೆ ವಿವಿಧ ತರಕಾರಿಗಳನ್ನು ಸಂಪೂರ್ಣ ಜೈವಿಕ ವಿಧಾನದಲ್ಲಿ ಬೆಳೆಸಲಾಗುತ್ತಿದೆ. ಆಶ್ರಮಕ್ಕೆ ವಿವಿಧ ಕ್ಷೇತ್ರಗಳ ಗಣ್ಯರು ಭೇಟಿ ನೀಡುತ್ತಿದ್ದು, ಪ್ರಕೃತಿ ಸ್ನೇಹಿ ಜೀವನ ಶೈಲಿ ಮತ್ತು ಪರಿಸರ ಸಂರಕ್ಷಣೆಯ ಸಂದೇಶವನ್ನು ಆಶ್ರಮ ಹರಡುತ್ತಿದೆ. ಪ್ರಕೃತಿ ಸಂರಕ್ಷಣೆ ಸಮಾಜಕ್ಕೆ ಸಮೃದ್ಧಿ ಮತ್ತು ಶಾಂತಿ ತರುತ್ತದೆ ಎಂಬ ಸಂದೇಶದೊಂದಿಗೆ 2025ರಲ್ಲಿ ಪರಿಸರ ಮಹಾಯಾಗವೂ ಆಯೋಜಿಸಲಾಗಿತ್ತು. ವಂಶನಾಶದ ಅಂಚಿನಲ್ಲಿದ್ದ ನಾಡಜಾತಿ ಹಸುಗಳನ್ನು, ಪ್ರಕೃತಿಯನ್ನು ಒಂದೇ ಸಮಯದಲ್ಲಿ ಕಾಪಾಡಿ ನಾಡಿಗೆ ಮಾದರಿಯಾಗಿರುವ കേന്ദ്രವಾಗಿ ಕೊಂಡೆವೂರು ആശ്രമ ಗುರುತಿಸಿಕೊಂಡಿದೆ. നമസ്കാരം, എൻ്റെ പേര് ഡോക്ടർ ഗോപിനാഥൻ. ജില്ലാ ആയുർവേദ ആശുപത്രി കണ്ണൂരിലെ നേത്ര ചികിത്സകനാണ്. ശ്രീ നിത്യാനന്ദ യോഗാശ്രമം കൊണ്ടയൂർ ഉപ്പളയിലെ ആരോഗ്യ വിഭാഗത്തിൻ്റെ ചുമതലയാണ് ഇപ്പോൾ എനിക്കുള്ളത്. 132ഓളം പശുക്കളുള്ള ഒരു ഗോശാലയുണ്ട്. നമ്മുടെ നാടൻ പശുക്കളെ സംരക്ഷിക്കാൻ വേണ്ടി ഉള്ള ഗോശാലയാണ്. ഇവിടെ കാസർഗോഡ് കുള്ളൻ എന്ന് പറയുന്ന പശുവാണ് ഏറ്റവും കൂടുതലുള്ളത്. പിന്നെ ഔഷധ ഗുണമുള്ള കപില പശു, ഗിർ പശു, കോൺഗ്രേജ്, രാജസ്ഥാനിലെ കോൺഗ്രേജ്, പിന്നെ മൈസൂരിലെ ഹല്ലിക്കാർ എന്ന് പറയുന്ന പശുക്കൾ, ഇങ്ങനെ പലതരത്തിലെ പശുക്കളുടെയും ഗോമൂത്രം, പാല് പോലത്തെ സാധനങ്ങൾ ഔഷധ ഉപയോഗം ചെയ്യാറുണ്ട്. അതേപോലെ അത് ഗോമൂത്രം ഉപയോഗിച്ച് ഗോ അർക്കം, സോപ്പ്, വേദനയ്ക്കുള്ള എണ്ണ, ഇങ്ങനത്തെ പല പ്രോഡക്റ്റുകളും നമ്മളിവിടെ ഉണ്ടാക്കുന്നുണ്ട്.